ಅಧಿಕಾರಿಯಾಗುವುದಕ್ಕೆ ನಾನೇ ಮುಂದಾದವನು. ಅಧಿಕಾರವನ್ನು ಕೈಗೆತ್ತಿಕೊಂಡ ಮೇಲೆ ನಮ್ಮವರ ಶ್ರೇಯಸ್ಸನ್ನು ಬಯಸಿ ಬೇಕಾದಂತೆ ಶ್ರಮಿಸುವುದಕ್ಕೆ ಮುಂದಾಗಿ ಅಧಿಕಾರಿ ಎನಿಸಿಕೊಂಡೆ. ಸಂತೋಷವೇ ಸರಿ. ಆದರೆ ಏನು ಮಾಡೋ, ನಮ್ಮದಾದಂತಹ ಪ್ರಾರಬ್ಧ. ನಿಜ ನಾಗನ ಕಂಡರೆ ಬಡಿಗೆ ಹಿಡಿದು ಬಡಿಯುತ್ತಾರೆ, ಕಳ್ಳ ನಾಗನ ಕಂಡರೆ ಹಾಲ ಎರೆವರು. ಏನಿದು ವಿಪರ್ಯಾಸ ಮಾನವರದ್ದು? ಏನೇ ಆಗಲಿ ಹಿಂದಿನ ದಿನ ವಿಶೇಷವಾದಂತಹ ವಿಚಾರವೊಂದನ್ನು ಹೇಳಿದೆ. ಬಳಿಯುವುದಕ್ಕಾಗ್ತದ ಇನ್ನವರನ್ನು ನಮ್ಮವರನ್ನೆಲ್ಲ ಹಿಡಿದು ತಿನ್ನುವಂತಹ ಕಾಲಕ್ಕೆ ಒಂದನ್ನು ಇರಿಸಿದೆ. ದಿನವೊಂದಕ್ಕೆ ಒಂದು ಹಾವನ್ನು ನಿನ್ನ ಬಾರಿಗೆ ಆಹಾರವಾಗಿ ಕಳಿಸ್ತೇವೆ ಕಳಿಸ್ತಾ ಇದ್ದವರು. ಆದರೆ ಇಂದಿನ ದಿನ ಕೇಳಿದಂತಹ ವಿಚಾರ
ಮುಂದಾಗ್ತಾ ಇದ್ದಾನಂತೆ. ರಕ್ಷಿಸಬೇಕು ತಾನೇ, ಹೊಣೆಗಾರಿಕೆ ಉಳ್ಳಂತ ನಾನು ರಕ್ಷಿಸುವುದಕ್ಕೆ ಬೇಕಾಗಿ ನಡೆಯುತ್ತೇನೆ.
ಆಕಾಶದತ್ತ ಅತ್ತ ನೆಲದತ್ತ ದೇವಾಡುವುದು ಯಾವ ಪಟ್ಟವೋ ನನಗೆ ಗೊತ್ತಿಲ್ಲ. ಗಗಕುಲೇಂದ್ರನಿಂದ ನಿನ್ನನ್ನು ಪ್ರಪಂಚ ಗುರುತಿಸಿದೆ. ಹೌದು. ಆ ವಿಚಾರದಿಂದ ನಾನು ಕೂಡ ಸಂತೋಷ ಪಡಬಲ್ಲ, ಹೆಮ್ಮೆ ಪಡಬಲ್ಲೆ. ಆದರೆ ಏನು ಮಾಡೋಣ, ಮರದಿಂದ ಮರಕ್ಕೆ ಹಾರುತ್ತಾ ಈ ಕೆಳಮುಖವಾಗಿ ದೃಷ್ಟಿ ಹಾರಿಸುತ್ತ ಕಂಡದ್ದನ್ನೆಲ್ಲ ತಿನ್ನುವ ಜಾತಿಗೆ ಸೇರಿದವ. ಅದನ್ನು ಹೇಳ್ತಾ ಇದ್ದೇನೆ, ಏ ಗಗಕುಲೇಂದ್ರ, ನಿಯಮವನ್ನು ಮೀರಿ ಯಾಕೆ ಬಂದರು?
ನನಗೆ ಏನು ಕಾರಣ? ಮಾತ್ರವಲ್ಲ, ನೋಡಂತೆ ಏನು? ನಮ್ಮ ಸುರಭಿ ಈ ನೀರನ್ನು ವಿಷಗೊಳಿಸಿದವರು ಯಾರು ಎನ್ನುವುದನ್ನು ತಿಳಿಯುವುದಕ್ಕಾಗಿ ಬಂದವನೇ ನಾನಾಗಿದ್ದೇನೆ. ಈ ನೀರನ್ನು ಕುಡಿದ ಪರಿಣಾಮವಾಗಿ ನಮ್ಮ ಗೋಪಾಲಕರೆಲ್ಲರೂ ತಲೆ ತಿರುಗಿ ನೆಲದ ಮೇಲೆ ವಿಲವಿಲನೆ ಒದ್ದಾಡ್ತಾ ಇದ್ದಾರೆ. ಬಿತ್ತಲ ಬೀಳಲು ನಮಗೆ ನಷ್ಟ ಇಲ್ಲ. ಹಾಗಿದ್ರೆ ಇಂತಹ ಕೃತ್ಯವನ್ನು ಎಸಗಿದವರು ಯಾರು ಎನ್ನುವ ಹಾಗೆ ಯಾರಾಗಲಿ ಅಂತವರಿಗೆ ದಂಡನೆ ವಿಧಿಸಬೇಕು. ಯಾರಾಗಿರಬಹುದು ಎನ್ನುವ ಹಾಗೆ ಬಂದು ಇಲ್ಲಿ ನೋಡಿದವಾಗ ನೀನೇ ಎನ್ನುವುದು ಸ್ಪಷ್ಟವಾಯಿತು. ಈಗ ನನ್ನ ಮೇಲೆ ಆರೋಪವಾ? ನೀನು ಬಿಟ್ರೆ ಈ ನೀರಿನಲ್ಲಿ ಬೇರೆ ಯಾವ ವಿಷ ಜಂತುವು ಇಲ್ಲ ಎನ್ನುವುದನ್ನು ನಾನು ಸ್ಪಷ್ಟವಾಗಿ ತಿಳಿದಿದ್ದೇನೆ. ಹಾಗಾಗಿ ಕೇಳುವುದಕ್ಕೆ ಬಂದವನು ನಾನು ಸಾಮಾನ್ಯನಾದ ಗೋಗಳನ್ನು ಗೋಪಾಲಕರನ್ನು ರಕ್ಷಣೆ ಮಾಡುವವನು ನಾನೇ ಶ್ರೀರಂಗ, ನಾನೇ ರಂಗನಾಥ ಬಂದ. ವಿಚಾರಿಸುವುದಕ್ಕೂ ದಂಡನ ವಿಧಿಸುವುದಕ್ಕೂ ಬಂದವ ನೀನು ರಂಗನಾಥ. ಬಂದೆಯ ರಂಗನಾಥ? ಸೆರೆ ಹಿಡಿತೀಯ ನೀನು? ಸೆರೆ ಹಿಡಿತಿ ಎಷ್ಟು ಹಿಡಿಯಬಲ್ಲ ನೀನು? ನಾವು ಇರುವಲ್ಲಿವರೆಗೆ ಮಾತ್ರ ಸೆರೆ ಹಿಡಿಯಬಲ್ಲ. ತುಂಟ ಗೋಬಳ, ನೀನು ಗೋಪಾಲನ್ನು ಪರಿಪಾಲಿಸುವುದಕ್ಕೆ ಮಾತ್ರ ಶಕ್ತ. ನನ್ನಂತವನನ್ನು ವಿಚಾರಿಸುವುದಕ್ಕೆ ಯೋಗ್ಯತೆ ಉಳ್ಳವನು ನೀನಲ್ಲ. ಅದನ್ನು ಹೇಳ್ತಾ ಇದ್ದೇನೆ. ಕೊಲ್ಲಾರ ಹುಡುಗ ಬಂಟತನದಿಂದ ಮುಂದುವರಿದ ಎಂದಾದರೆ ಯಮನ ಆಲಯ ತೋರಿಸಲು ಎಚ್ಚರಿಕೆ.
ಸುಮಂಗಲವೇನು ರಕ್ಷಿಸು ದೀನ ಜನಪಾಲ ಶ್ರೀ ಗಂಗಾ ಜನಕ ಗೋಪಾಲ ಶ್ರೀ ಗಂಗಾ ಜನಕ ಗೋಪಾಲ ಜೀವನ ಕಣ್ಣಾದಿ ತಿರುಗುತ್ತಿದೆ ನೋಡಯ್ಯ ಕೃಷ್ಣ 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 ಪಾಗಿ ಮಾಧವಿ ಕಣ್ಣಾದಿ ತಿರುಗುತ್ತಿದೆ ನೋಡಯ್ಯ ಕೃಷ್ಣ ಚಿಂತಾ ಸರದಿಗಳು ಬಿರಿದು ಮೆಚ್ಚಿದೆ ಪಳವಿದಿರಿ ಚಿಂತಾ ಸರದಿಗಳು ಬಿರಿದು ಮೆಚ್ಚಿದೆ ತಾನಂದಿರುತ್ತ ಕಾತದ ಬಿಟ್ಟು ಬಂದಿದೆ ಕಾದಿಯರಿರಿ ಚಿಂತಿಸಬೇಡಿ, ದುಃಖಿಸಬೇಡಿ. ನಿಮ್ಮ ಗಂಡನಿಗೆ ವಿಧ ವಿಧವಾಗಿ ನಾನು ಶಿಕ್ಷೆಯನ್ನು ಕೊಟ್ಟವರು. ಈ ಸಂದರ್ಭದಲ್ಲಿ ನೀವೇ ಪತಿ ಭಿಕ್ಷೆಯನ್ನು ಬೇಡ್ತಾ ಇದ್ದೀರಾ. ಹಾಗಾಗಿ ಇದು ಮನ ಕರಗಿ ನಿಮ್ಮನ್ನು ನಾನೇ ಕೊರೆಯುತ್ತೇನೆ. ಯಾರು ಅಳಲಿದ್ದೀರಿ? ಶ್ರೀ
ಯಾಚಿಸುವುದಕ್ಕೆ ಬೇಕಾಗಿ ಜನಾರ್ಗದಕ್ಕೆ ಒಳಪಟ್ಟವಳೆ. ನನ್ನನ್ನೇ ಅನವರತ ಓಲೈಸುತ್ತಾ ಕಾಲ ಕಳೆಯುತ್ತಾ ಇರುವುದು ಆಗ ಕನ್ನಿಕೆಯರು. ಇವಳಂತೂ ಮಾತನಾಡುವುದೇ ಇಲ್ಲ. ಇವಳ ಅಂತರಂಗವನ್ನು ಕೇಳಿ ಅರ್ಥೈಸಿಕೊಂಡು ಅಭಯ ಇಚ್ಛೆಯಲ್ಲ ಮಾತನಾಡಿರುವುದಕ್ಕೆ ಕಲಿಯುವವರು. ದುಡಿಮೆ ಎಂದರೆ ಸಾಕು, ದುಡಿಯುವುದನ್ನು ಬಿಟ್ಟರೆ ಬೇರೆ ಪ್ರಪಂಚವೇ ಇಲ್ಲ ಇವರಿಗೆ. ಇವಳು ಮುಕ್ಕಿನ ಸತ್ತಿನವನು, ಅವಳು ಅಚ್ಚುಮೆಚ್ಚಿನ ಹೆಂಡತಿ. ಇವರೆಲ್ಲ ಸೇರಿಕೊಂಡು ಮಾಂಗಲ್ಯ ಭಾಗ್ಯ ಓಲೆ ಭಾಗ್ಯವನ್ನು ಒದಗಿಸಬೇಕು ಎನ್ನುವಂತೆ ವಿಧ ವಿಧವಾಗಿ ಕೇಳಿಕೊಂಡ ಕಾಲಕ್ಕೆ ಅಭಯ ವಾಣಿಯನ್ನು ಆಡಿಕೊಂಡು ನಾವು ಸಂತೋಷಗೊಂಡವರಿದ್ದೇವೆ. ಏನು ನನ್ನ ರಕ್ಷಣೆಗೆ ಬೇಕಾಗಿ ಕಾಳಿಂದಿ ನದಿಯ ಮಡುವನ್ನು ಸೇರಿಕೊಂಡು ಕಾಲ ಕಳೆಯಿತು ಎಂದಾದ ಮೇಲೆ ನನ್ನಲ್ಲಿ ಶೇಖರಿಸಲ್ಪಟ್ಟಂತಹ ವಿಷ ನನ್ನಲ್ಲಿಯೇ ಇತ್ತು ಅಂತಾದ್ರೆ ನನ್ನ ಪಾಲಿಗೆ ಆಪತ್ತು ಅವಸಾನ ಕಟ್ಟಿಟ್ಟಬಹುದು. ನನ್ನ ರಕ್ಷಣೆಗೆ ಬೇಕಾಗಿ ಆ ನದಿಯಲ್ಲಿಯೇ ವಿಷವನ್ನು ಕಾರಿದೆ. ಪರಿಣಾಮವು ಸಕಲ ಚರಾಚರ ವಸ್ತುಗಳು ಗೋ ಸಂಪತ್ತು ನಾಶವಾಯಿತು. ಅಪರಾಧವನ್ನು ಎಸಗಿದವನು ಶಿಕ್ಷೆಯನ್ನು ಅನುಭವಿಸಲೇಬೇಕಾದವನು, ದಂಡನೆಯನ್ನು ಹೊಂದಲೇಬೇಕಾದವನು. ನಾನು ಮಾಡಿದಂತ ಅಪರಾಧವನ್ನು ಮನ್ನಿಸುವುದರೊಂದಿಗೆ ಮುಂದೇನು ಆ ಕುರಿತಾದಂತಹ ಮಾರ್ಗದರ್ಶನ ತನ್ನಿಂದ ಆಗಬೇಕು. ಅಪ್ಪಣೆಯಾಗಲಿ. ಸಾಕು ಬಿಡು ಬಿಡು ನನ್ನನ್ನೇ ಓಲೈಸಿಕೊಂಡವರು ನನ್ನ ಪರಿವಾರದವರು ಅವರನ್ನು ಸೇರಿಕೊಂಡು ಹೋಗದೆ ಇದ್ದರೆ ನನಗೆಷ್ಟು ಕಷ್ಟವಾದಿತ್ತು. ನಿನಗೆ ಕಷ್ಟವಾಗುವುದಿಲ್ಲ, ನಮಗೆ ಕಷ್ಟವಾಗ್ತದೆ. ನಿಮ್ಮ ಕಷ್ಟವನ್ನು ನಿವಾರಿಸುವಂತ ಉದ್ದೇಶದಿಂದ ಸಾಗರದತ್ತ ಹೋಗು ಬೆಳತಿ ತೋರಿಸಿದವರು ತಾವೇ ತಾನೆ. ಹೌದು, ಹಾಗಾಗಿ ನೀನು ಸಾಮಾನ್ಯನಲ್ಲ, ನಾಗ ಕುಲಕ್ಕೆಲ್ಲ ಒಬ್ಬ ಪಾಲಕನಾಗಿದ್ದೀಯ. ಆದ ಕಾರಣ ನಾಗ ಕುಲ ಪಾಲಕನಾದಂತಹ ನೀನು ಸಾಗರವನ್ನೇ ಸೇರುವುದು ಉತ್ತಮ. ಅಲ್ಲಿ ಇದ್ದುಕೋ, ಅಲ್ಲಿ ಇದ್ದು ಜೀವನವನ್ನು ನಡೆಸು. ನಿಮಗೆಲ್ಲರಿಗೂ ಶುಭವಾಗಲಿ. ಯಾವ ನೋವಾದರೂ ಕೂಡ ಅಂಜಿಕೆ ಉಂಟಾಗುವುದಿಲ್ಲ, ಭಯ ಉಂಟಾಗುವುದಿಲ್ಲ. ಘೋರವಾದಂತಹ ಭಯ ಒಬ್ಬನ ಮನಸ್ಸಿನಲ್ಲಿ ಅಡರಿತುಂಟಾದ್ರೆ ಜೀವನ ಪರ್ಯಂತ ಹೆದರಿಕೊಂಡೇ ಇರುವುದು. ಅದಕ್ಕಿಂತ ಹೆಚ್ಚಿನದಾದಂತ ನೋವು ಬೇರೆ ಯಾವುದು ಬೇಡ. ಸತ್ಯ. ಅಭಯ ಇದ್ದಾನೆ ನನ್ನವರನ್ನು ಸೇರಿಕೊಂಡು ಸಾಗರದತ್ತ ಹೋಗುವುದಕ್ಕೆ ಸಂವಿಧಾನದ ಅಪ್ಪಣೆಯಾಗಿದೆ ತಾನೆ. ಆಗಿದೆ, ಶುಭವಾಗಲಿ.